ವೀಕ್ಷಕರೇ, ನೀವು ನೋಡ್ತಾ ಇರೋದೀಗ ಮುಳ್ಕಂತಿ ಮಿಷನ್ ಹೆಂಗಾಗುತ್ತೆ ಮುಳ್ಕಂತಿ ಅನ್ನೋದನ್ನ. 4 ಥರ ವೈರ್ಗಳು ಬರುತ್ತೆ 4 ಕಡೆಯಿಂದ. ಸೊ 1 2 3 ಮತ್ತು 4 ಸೊ 4 ವೈರ್ ಸೇರಿದ್ರೆ ಮುಳ್ಕಂತಿ ಆಗುತ್ತೆ. 2 ವೈರ್ ಮೇನ್ ವೈರು ಅದು ಸೆಂಟರಿಂದ ಹೋಗುತ್ತೆ, ಆ ಕಡೆ ಈ ಕಡೆ ಹೋಗೋದು ಸೈಡ್ ವೈರು ಅದು ಮುಳ್ಳಿಗಾಗುತ್ತೆ. ಸೊ ಆ ಕಡೆ ಬರೋದು ಮತ್ತು ಈ ಕಡೆ ಬರೋದು ಮುಳ್ಳಾಗುತ್ತೆ. ಸೆಂಟ್ರಲ್ ಬರೋದು ಸೆಂಟ್ರಲ್ ವೈರು, ಅದು ಮೇನ್ ವೈರು. ಈಗ ನಾವು ಮಾಡ್ತಿರೋದು 13x13 ಅಂತ ಮುಳ್ಕಂತಿ ಹೆಸರು. ಇದು ಬಂದು ನಿಮಗೆ 1 ಕೆಜಿಗೆ 30 ಅಡಿ ಬರುತ್ತೆ. ಮಿನಿಮಮ್ ಅಂದರೆ 29 ಅಡಿ ಬರುತ್ತೆ, ಮ್ಯಾಕ್ಸಿಮಮ್ ಅಂದರೆ 30 ಅಡಿ ಬರುತ್ತೆ. ಇಲ್ಲಿ ಹಾಕ್ತಿರ್ಬೋದು, ನೋಡ್ಬೋದು ನೀವು ಎಷ್ಟು ಸ್ಪೀಡಾಗಿ ಆಗ್ತಿದೆ. 3 ಇಂಚು ಒಂದು ಮುಳ್ಳು ಬರುತ್ತೆ ನಿಮಗೆ. ಅಲ್ಲಿ 2 ವೈರು ರೊಟೇಟ್ ಆಗಿ ಮುಳ್ಳಾಗಿ ಕನ್ವರ್ಟ್ ಆಗುತ್ತೆ. ಸೊ 4 ಮುಳ್ಳು ಬರುತ್ತೆ ಒಂದು 3 ಇಂಚ್ ಇದರಲ್ಲಿ. ಸೊ ಈ ಥರನೇ ಅದು ಪ್ರೋಸೆಸ್ ಆಗೋದು. ನೋಡಿ ಇಲ್ಲಿ ಮುಳ್ಳು ನೀಟಾಗಿ ಕಾಣಿಸ್ತೀನಿ ಯಾವ ಥರ ಇದೆ ಅಂತ. ಹತ್ರ 1 ಇಂಚ್ ಬರುತ್ತೆ ಮುಳ್ಳು. ಸೊ ಹತ್ತಿರದಿಂದ ಕಾಣಿಸ್ತಿದೆ. ಇದೇನು ಲೂಸ್ ಆಗಿದೆಯಲ್ಲ ಅಂದ್ಕೊಂಬೇಡಿ, ಇದು ಮುಂದೆ ಹೋಗಿ ಟೈಟ್ ಆಗುತ್ತೆ. ಈ 2 ಏನು ರೊಟೇಟ್ ಆಗ್ತಿದೆ ಇದ್ರ ಮಧ್ಯೆ ಅದು ಸಿಗಾಕೊಂಡು ಒಳಗಡೆ ಹೋಗ್ತಾ ಟೈಟಾಗಿ ಮುಳ್ಕೊಳ್ಳುತ್ತೆ. ಸೊ ನಾರ್ಮಲಿ ನೀವು ಹೊರಗಡೆ ಮಾರ್ಕೆಟಲ್ಲಿ ಯಾವ ಥರ ಮಾಡ್ಕೊಂಡು ಆ ಥರ ಆಗುತ್ತೆ. ನೋಡಿ ಈ ಥರ ರೊಟೇಟ್ ಆಗಿ ಅದು ಫೈನಲ್ ಫಿನಿಶ್ ಪ್ರಾಡಕ್ಟ್. ಸೊ ಇದೊಂದೇ ಮೋಟರಲ್ಲಿ ಎಲ್ಲ ಪ್ರೋಸೆಸ್ ಆಗುತ್ತೆ. ನೀವು ಅದು ಸ್ಪೀಡ್ ರೊಟೇಟ್ ಏನು ಸ್ಪೀಡಲ್ಲಿ ರೊಟೇಟ್ ಆಗ್ತಿದೆ ಅಲ್ಲಿ ಹತ್ತಿರ ಕೂಡ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಸೌಂಡ್ ಇರುತ್ತೆ. ಸೌಂಡ್ ಯೂಸ್ ಮಾಡಿ ನಾವು ಬೇರೆ ರೆಕಾರ್ಡಿಂಗ್ ಮಾಡಿರೋದ್ರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ. ಸೊ ಇದು ಫಿನಿಶ್ ಪ್ರಾಡಕ್ಟು. ಇಲ್ಲಿ ಬಂದ ಹತ್ರ ಒಂದು 2 ಟನ್ ಇದೆ. ಆ್ಯಕ್ಚುಲಿ ನೀವು ಕೇಳ್ಬೋದು ನಮಗೆ 1 ಎಕರೆಗೆ ಎಷ್ಟು ಕೆ ಜಿ ಬೇಕಾಗ್ಬೋದು ಅಂತ. ಮ್ಯಾಕ್ಸಿಮಮ್ ಅಂದರೆ 150 ಕೆ ಜಿ ಬೇಕಾಗುತ್ತೆ, ಸಾಕಾಗುತ್ತೆ. ಇದು ದಪ್ಪ ಮತ್ತು ತಿಕ್ನೆಸ್ಸು ಮತ್ತು ಮುಳ್ಳು ಇಷ್ಟಪ್ಪ ಇದೆ. ಅದು ಇನ್ನೇನಾದರೂ ಡೌಟ್ ಇದ್ದರೆ ನಮಗೆ ಮೆನ್ಷನ್ ಮಾಡೋದಕ್ಕೆ ನಂಬರ್ ಕಾಲ್ ಮಾಡಿ ಕೇಳ್ಕೊಳ್ಳಿ. 1 ಎಕರೆಗೆ ತುಂಬ ಕಡಿಮೆ ಅಂದರೆ 150 ಕೆ ಜಿ ಮುಗಿಬೋದು ನಿಮಗೆ. ಏನೇ ಡೌಟ್ ಇದ್ದರೆ ಕಾಲ್ ಮಾಡ್ತೀವಿ. ಇದೇ ಪ್ರೋಸೆಸ್ಸು ಈ ಕೆಳಗಡೆ ಮೆನ್ಷನ್ ಮಾಡ್ತೀವಿ, ಅದನ್ನು ಮಾಡಿರೋದು. ಥ್ಯಾಂಕ್ ಯು. ಸೊ ಇವರು ನಮ್ಮ ಆಪರೇಟ್ರು, ಇವ್ರು ಫಿಕ್ಸ್ ಮಾಡಿ ಕೂಡ ಕೊಡ್ತಾರೆ. ನೋಡಿ ನೋಡಿಕೊಂಡು ಏನಾದರೂ ಫಿಟ್ಟಿಂಗ್ ಇದ್ದರೆ ಇವರು ಕಾಲ್ ಮಾಡಿ, ಇವ್ರಿಗೆ ನಂಬರ್ ಮೆನ್ಷನ್ ಮಾಡೋದು.